This program is sponsored by Pet Hut, Kadri Commercial Complex, Malikatta, Mangalore, Akash Towers, Chilimbi, Mangalore. La 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 la. ನಮಸ್ಕಾರ ವೀಕ್ಷಕರೇ, ಪೆಟ್ ಹಟ್ ಅರ್ಪಿಸುವ ಪೆಟ್ಸ್ ಕಾಳಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಇವತ್ತು ಮಂಗಳೂರಿನಲ್ಲಿ ಕಮಿಷನರ್ ಆಫೀಸಿನಲ್ಲಿದ್ದೇವೆ. ಆ್ಯಂಡ್ ಇವತ್ತು ಏನಂದರೆ ಪೊಲೀಸ್ ಡಾಗ್ಗಳನ್ನು ಹೇಗೆ ಟ್ರೈನ್ ಮಾಡ್ತಾರೆ, ಅದರ ದಿನ ಚರಿತ್ರೆ ಹೇಗಿರುತ್ತೆ ಆ್ಯಂಡ್ ಅದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನಾವು ಕೊಡ್ತೇವೆ. ಬನ್ನಿ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ಪೆಟ್ಸ್ ಕಾಳಜಿ ಕಾರ್ಯಕ್ರಮದಲ್ಲಿ ನಮ್ಮ ಮಂಗಳೂರು ವಲಯದ ಇನ್ಸ್ಪೆಕ್ಟರ್ ಆದ ಮಿಸ್ಟರ್ ಸಚಿನ್ ಲಾರೆನ್ಸ್ ನಮ್ಮ ಜೊತೆ ಇದ್ದಾರೆ. ಇವತ್ತು ಪೊಲೀಸ್ ನಾಯಿಗಳ ಒಂದಿಷ್ಟು ಡೀಟೇಲ್ಸ್ ಅವರು ಕೂಡ ನಮ್ಮ ಜೊತೆ ಇದ್ದು ಒಂದು ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸಚಿನ್ ಲಾರೆನ್ಸನ್ನು ಇನ್ವೈಟ್ ಮಾಡ್ತಿದ್ದೇನೆ. ಹಲೋ ಸರ್.
ನಮಸ್ಕಾರ ಸರ್. ಇವತ್ತು ಏನಂದರೆ ಈ ಕಾರ್ಯಕ್ರಮದಲ್ಲಿ ಒಂದು ಪೆಟ್ಸ್ ಕಾಳಜಿ ಅಂತ, ಪೆಟ್ಸ್ ಕಾಳಜಿ ಅಂದರೆ ಈ ನಾಯಿಗಳನ್ನು ಹೇಗೆ ಸಾಕಬೇಕು ಆ ಥರ ಎಲ್ಲ ಪ್ರೋಗ್ರಾಮ್. ಆದರೆ ಇವತ್ತು ನಾವೇನಂದರೆ ನಮ್ಮ ಈ ಪೊಲೀಸ್ ಡಾಗ್ ಅದರದ್ದು ಏನು ಇನ್ಫಾರ್ಮೇಷನ್ ಮತ್ತು ಡೀಟೇಲ್ಸ್ ನಮ್ಮ ಮುಂದೆ ಹೇಳಿ, ಮತ್ತು ನಮ್ಮ ವೀಕ್ಷಕರಿಗೆ ಕೂಡ ಗೊತ್ತಾಗ್ತದೆ ಈ ಪೊಲೀಸ್ ನಾಯಿಗಳು ಯಾವ ಥರ ವರ್ಕ್ ಮಾಡುತ್ತೆ ಆ್ಯಂಡ್ ಅದಕ್ಕೆ ಯಾವ ಥರ ಟ್ರೈನ್ ಮಾಡ್ತೀರಿ ಅದರಲ್ಲಿ ಡೀಟೇಲ್ಸ್ ನಮಗೆ ಹೇಳ್ಬೋದು ಸರ್. ಈಗ ಈ ಪೊಲೀಸ್ ನಾಯಿ ಅಂತ ಯಾಕೆ ಹೆಸರು ಬಂತು ಸರ್? ಈಗ ನಮ್ಮಲ್ಲಿ ನಮ್ಮ ಇಲಾಖೆಯಲ್ಲಿ ಹೆಚ್ಚಾಗಿ 2 ತಳಿಯ ಶ್ವಾನವನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು ಲ್ಯಾಬ್ರಡಾರ್ ಮತ್ತು ಇನ್ನೊಂದು ಡಾಬರ್ಮನ್ ಪಿನ್ಚರ್. ಮೊದಲು ಇಲಾಖೆಗೆ ಅದನ್ನು ನಾವು ತಗೊಳ್ಳೋ ಮೊದಲು ಅದು ಮಾಮೂಲಿ ನಾಯಿ ಆಗಿತ್ತು. ಇಲಾಖೆಗೆ ಬಂದ ಮೇಲೆ ಅದಕ್ಕೆಲ್ಲ ಟ್ರೈನಿಂಗ್ ಕೊಟ್ಟಾದ ಮೇಲೆ ನಾವು ಅದನ್ನು ಪೊಲೀಸ್ ಶ್ವಾನ ದಳಕ್ಕೆ ನಾವು ಯೂಸ್ ಮಾಡ್ತೀವಲ್ಲ, ಆದ ಕಾರಣ ಅದಕ್ಕೆ ಪೊಲೀಸ್ ಶ್ವಾನ ಅಂತ ಹೇಳ್ತಾರೆ. ಸರ್, ಈಗ ಈ ನಾಯಿಗಳಿಗೆ, ನಮ್ಮ ಪೊಲೀಸ್ ನಾಯಿಗಳಿಗೆ ಎಷ್ಟನೇ ಟೈಮಿಂದ ನಮ್ಮ ಟ್ರೈನಿಂಗ್ ಶುರು ಆಗ್ತದೆ? ಅಂದರೆ ಸಣ್ಣದಿರುವಾಗನೇ ಟ್ರೈನಿಂಗ್ ಸ್ಟಾರ್ಟ್ ಆಗ್ತದೆ ಅಲ್ಲ, ಎಷ್ಟು ಮಂತ್ಸ್ ಒಳಗೆ ಸ್ಟಾರ್ಟ್ ಆಗ್ಬೋದು? ಈಗ ಆ ಶ್ವಾನ ಹುಟ್ಟಿದ 3 ತಿಂಗಳಿಂದ ನಾವು ಅದಕ್ಕೆ ಟ್ರೈನಿಂಗ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಈಗ ನಮ್ಮ ಪೊಲೀಸ್ ಶ್ವಾನಕ್ಕೆ ಬೆಂಗಳೂರಿನ ಆಡುಗೋಡಿ CR ಸೌತ್ ಅಲ್ಲಿ ಅದಕ್ಕೆ ಟ್ರೈನಿಂಗ್ ಕೊಡ್ತೀವಿ. ಅಲ್ಲಿ 3 ತಿಂಗಳಾದ ತಕ್ಷಣ ನಮ್ಮಲ್ಲಿಂದ, ನಮ್ಮ ಪೊಲೀಸ್ ಇಲಾಖೆಯಿಂದ 2 ಹ್ಯಾಂಡ್ಲರ್ ಅನ್ನು ಕಳಿಸ್ತೀವಿ. ಅದ್ರ ಜೊತೆಗೆ ಅವರು ಟ್ರೈನಿಂಗ್ ಆಗ್ತಾರೆ. 2 ಜನ ಟೋಟಲಿ 11 ಮಂತ್ಸ್ ಅಲ್ಲಿ ಟ್ರೈನಿಂಗ್ ಮಾಡ್ತಾರೆ. ಆ ಟ್ರೈನಿಂಗ್ ಆದ ಮೇಲೆ ಅವರು ನಂತರ ಇಲ್ಲಿ ನಮ್ಮ ಡಿಸ್ಟಿಕ್ಕಿಗೆ, ಎಲ್ಲಿಂದ ನಾವು ಶ್ವಾನವನ್ನು ಕಳಿಸಿರ್ತೀವಿ, ಎಲ್ಲಿಗೆ ಅಲೌಟ್ ಆಗಿರ್ತದೆ ಆ ಡಿಸ್ಟಿಕ್ಕಿಗೆ ಬಂದು ನಂತರ ಅಲ್ಲಿ ಕಾರ್ಯನಿರ್ವಹಿಸ್ತದೆ. ಓಕೆ, ಈಗ ಈ ನಾಯಿಗಳು ಅಂದರೆ ಈ ಪೊಲೀಸ್ ನಾಯಿಗಳು ಅಂದರೆ ಎಷ್ಟು ವರ್ಷದ ಸಮಯ, ಅಂದರೆ ರಿಟೈರ್ಮೆಂಟ್ ಕೂಡ ಇರ್ತದೆ ಅದಕ್ಕೆ? ಎಷ್ಟು ವರ್ಷ ಇರ್ಬೋದು ಅದಕ್ಕೆ ನಾಯಿಗಳಿಗೆ? ಆ ಶ್ವಾನಕ್ಕೆ 10 ವರ್ಷ ಆದ ತಕ್ಷಣ ಆ ಶ್ವಾನವನ್ನು ನಾವು ರಿಟೈರ್ಮೆಂಟ್ ಇದು ಮಾಡ್ತೀವಿ. ಓಕೆ, ಅದಕ್ಕೆ ಆ ಕಮಾಂಡರ್ ಪುನಃ ಇನ್ನೊಂದು ನಾಯಿಗೆ ಪುನಃ ಟ್ರೈನ್ ಮಾಡ್ಬೇಕಂತ ಆಗ್ತದಲ್ವಾ? ಹೌದು, ಈಗ ಅವನನ್ನೇ ಅಂತೆಕೊಂಡಲ್ಲ, ಈಗ ನೆಕ್ಸ್ಟ್ ಯಾರು ಯಂಗ್ಸ್ಟರ್ ಇರ್ತಾರೆ ನಮ್ಮ ಇಲಾಖೆಯಲ್ಲಿ ಅವರಿಗೆ ಅವಕಾಶ ಕೊಡ್ತೀವಿ. ಮತ್ತೆ ಸಪೋಸ್ ಈಗ ಅವರ ಶ್ವಾನ ರಿಟೈರ್ಡ್ ಅಂತ ಆಯ್ತು ಅಂತ ಹೇಳಿದ್ರೆ, ಅವರಿಗೆ ಇಂಟ್ರೆಸ್ಟ್ ಇದ್ದರೆ ಮತ್ತೆ ಅವ್ರದ್ದು ಸೀನಿಯಾರಿಟಿ ಮೇಲೆ ಇದ್ದರೆ ಅವರಿಗೆ ನಂತರ ಇನ್ನೊಂದು ಮುಂದಿನ ಶ್ವಾನಕ್ಕೆ ನಾವು ಅವಕಾಶ ಕಲ್ಪಿಸಿಕೊಡ್ತೀವಿ. ಓಕೆ ಸರ್, ಇದ್ರು ನಮ್ಮ ಪೊಲೀಸ್ ಡಾಗ್ಗಳಿಗೆ ಟ್ರೈನಿಂಗ್ ಮಾಡೋದಾದ್ರೆ ಹೇಗೆ? ತುಂಬಾ ಕಷ್ಟ ಇದೆಯಾ? ಅಂದರೆ ಅದು ಸ್ವಲ್ಪ ಅದರದ್ದು ಒಬಿಡಿಯನ್ಸ್ ಎಲ್ಲ ನೋಡುವಾಗ ನನಗೇನೋ ಆ ಥರ ಫೀಲ್ ಆಗಿದೆ, ತುಂಬ ಕಷ್ಟ ಇರ್ಬೋದು ಅಂತ ಟ್ರೈನಿಂಗ್ ಮಾಡಲಿಕ್ಕೆ. ಅದು ಹೇಗೆ ಸರ್? ಹೌದು, ಈಗ ನಾವು 11 ತಿಂಗಳು ಟ್ರೈನಿಂಗ್ ಮಾಡ್ಬೇಕಂತ ಹೇಳಿದರೆ ಯಾವ ರೀತಿ ನಾವು ಈಗ ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಲಿ, ಈಗ IPS ಆಫೀಸರ್ಸ್ ಆಗಲಿ ಯಾವ ರೀತಿ ಅವ್ರದ್ದು ಟ್ರೈನಿಂಗ್ ಇರ್ತದೆ, ಅದೇ ರೀತಿ ಆ ಶ್ವಾನಕ್ಕೂ ಒಂದು ನಿಗದಿತ ವೇಳಾಪಟ್ಟಿ ಮಾಡಿಕೊಂಡು ಡೈಲಿ ಬೆಳಿಗ್ಗೆ ಓಡುವಂಥದ್ದು, ಆಮೇಲೆ ಜಂಪಿಂಗ್, ಒಬಿಡಿಯನ್ಸ್, ಆಮೇಲೆ ಅದು ಈಗ 3 ಟೈಪಲ್ಲಿ ಈಗ ಕೆಲಸ ಮಾಡುವಂಥ ಡಾಗ್ಸ್ ನಮ್ಮಲ್ಲಿದೆ. ಒಂದು ಇದು ನಾರ್ಕೋಟಿಕ್ಸ್ ಡಾಗ್ ಅಂದ್ಕೊಂಡು, ಇನ್ನೊಂದು ಕ್ರೈಮ್ ಡಾಗ್, ಮತ್ತು ಸ್ನಿಫರ್ ಡಾಗ್ ಅಂತ. ಇದಕ್ಕೆ ಸಂಬಂಧಪಟ್ಟ ತರಬೇತಿ ಅಂತ ಸಪ್ರೇಟ್ ಕೊಡ್ತೀವಿ ಅದಕ್ಕೆ. ಮತ್ತು ಆ ಡಾಗ್ ಅದಕ್ಕೆ ಸೀಮಿತ. ಈಗ ನಾವು ಕ್ರೈಮ್ ಡಾಗ್ ಅಂತಂದು ನಾವು ಸ್ನಿಫರ್ ಕೆಲಸ ಮಾಡಿಸಲ್ಲ, ಅದೇ ರೀತಿ ಕ್ರೈಮ್ ಡಾಗ್ ಅಂತ ತಗೊಂಡು ನಾವು ನಾರ್ಕೋಟಿಕ್ಸ್ ಇದು ಕೆಲಸ ಮಾಡಿಸೋಕ್ಕಾಗಲ್ಲ. ಈಗ ಕ್ರೈಮ್ ಅಂದರೆ ಹೇಗೆ ಸ್ಪೆಷಲ್ ಆಗಿ ಹೇಗೆ ಇದು ಮಾಡ್ತದೆ, ನಾ ಹೇಗೆ ವರ್ಕ್ ಮಾಡ್ತದೆ? ಕ್ರೈಮ್ ಅಂತ ಹೇಳಿದ್ರೆ ಆ ಕ್ರೈಮ್ ಇದು ಈಗ ಮನುಷ್ಯನ ಇದು ಸ್ಮೆಲ್ ತಗೊಂಡು ಇದು ಮಾಡುವಂಥದ್ದು, ಇದು ಕೆಲಸ ಮಾಡುವಂಥದ್ದು. ಅದು ಯಾವುದೋ ಒಂದು ಘಟನೆ ಆದಲ್ಲಿ, ಈಗ ನಮ್ಮದು ಸಪೋಸ್ ಇದು ನಮ್ಮ ಫುಟ್ ಮಾರ್ಕ್ ಅಥವಾ ಏನಾದರೂ ಇರ್ತದೆ, ಅದರಲ್ಲಿ ಏನು ಸ್ಮೆಲ್ ಇರ್ತದೆ, ಆ ಸ್ಮೆಲ್ಲನ್ನು ತಗೊಂಡು ಅದು ಹೋಗುವಂಥದ್ದು, ಆ ರೀತಿ ಕೆಲಸ ಮಾಡ್ತದೆ. ನೆಕ್ಸ್ಟ್ ಈಗ ಇದು ಸ್ನಿಫರ್ ಡಾಗ್ ಅಂದರೆ ಈಗ ಬಾಂಬ್ ಸ್ಕ್ವಾಡ್ ಡಾಗ್ ಅಂತ ಹೇಳ್ತೀವಿ. ನಾವೀಗ ಯಾರು VIP ಅವರು ಇವರೆಲ್ಲ ಬರಬೇಕಾದ್ರೆ, ಸಭೆ ಸಮಾರಂಭ ಆಗಬೇಕಾದ್ರೆ ಆ ಸ್ಥಳದಲ್ಲಿ ಯಾವುದೇ ಬಾಂಬ್ ಮೆಟೀರಿಯಲ್ಸ್ ಅದಿಲ್ಲ ಅಂತಕೊಂಡು ನಾವು ಇದು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ಆ ಡಾಗಿಂದ ನಾವು ಅದನ್ನು ಎಲ್ಲ ಏರಿಯಾವನ್ನು ಸರ್ಚ್ ಮಾಡಿಸ್ತೀವಿ. ಆ ಡಾಗಿಗೆ ಎಲ್ಲ ಈ ಕಾಂಪೊನೆಂಟ್ಸ್, ಬಾಂಬ್ ಕಾಂಪೊನೆಂಟ್ಸ್ ಅದಿದೆಲ್ಲ ಇದು ಡಿಟೆಕ್ಟ್ ಮಾಡ್ತದೆ. ಒಂದು ವೇಳೆ ಇದ್ದರೆ ಅದು ಅಲ್ಲಿ ಹೋಗಿ ಕೂತ್ಕೊಳ್ತದೆ ಅಷ್ಟೇ ಆ ಏರಿಯಾದಲ್ಲಿ. ನಾರ್ಕೋಟಿಕ್ಸ್ ಡಾಗ್ಸ್ ಈ ಗಾಂಜಾ ಅಂತ ಅಮಲ್ ಪದಾರ್ಥದ ಇದು ಸ್ಮೆಲ್ ಮೇಲೆ ವರ್ಕ್ ಮಾಡುವಂಥದ್ದು. ಅದಕ್ಕೆ ಸಣ್ಣದಿರುವಾಗಲೇ ಅದೇ ಇದಕ್ಕೆ ಟ್ರೈನ್ ಅಪ್ ಮಾಡಿದ ಕಾರಣ ಅವರು ಆ ಶ್ವಾನ ಏನಿದೆ ಅದೇ ಕೆಲಸಕ್ಕೆ ಇದು ಸೀಮಿತ ಆಗಿದೆ. ಓಕೆ, ಅದು ಆ ನಾಯಿಗಳು ಬೇರೆ ಇದಕ್ಕೆ ಆಗೋದಿಲ್ಲ, ಒಂದೇ ಆದರೆ ಒಂದೇಕ್ಕೆ. ಓಕೆ, ಈಗ ಈ ನಾಯಿಗಳನ್ನು ಟ್ರೈನ್ ಮಾಡೋದು ನೀವು ಹೇಳಿದ್ರಿ, ಈ ಫುಡ್ಗಳು ಹೇಗೆ ಸರ್ ಈ ನಾಯಿಗಳಿಗೆ? ಹೇಗೆ ಅಂದರೆ ತುಂಬಾ ಜಾಸ್ತಿ ಬೇಕಾ ಅದಕ್ಕೆ, ಎಲ್ಲ ಸ್ವಲ್ಪ ಕಮ್ಮಿ ಆಗ್ಬೋದು ಹೇಗೆ? ಈಗ ನಮಗೆ ಯಾವ ರೀತಿ ಸ್ಯಾಲರಿ ಇದೆ ಅದೇ ರೀತಿ ನಮ್ಮ ಪೊಲೀಸ್ ಶ್ವಾನಕ್ಕೂ ಅಂತ ಸ್ಯಾಲರಿ ಅಂತ ಇದೆ. ಓಕೆ, ಪೊಲೀಸ್ ಕೂಡ ನಾಯಿಗಳು ಸ್ಯಾಲರಿ ಇದೆ. ಓಕೆ, ಸೊ ಅದಕ್ಕೆ ಇಂಥ ಫುಡ್ ಕೊಡ್ಬೇಕಂತಕೊಂಡು ಗೈಡ್ಲೈನ್ಸ್ ಇದೆ. ಓಕೆ, ಆ ಪ್ರಕಾರ ನಾವು ಅದು ಫುಡ್ ಇದು ಕೊಡ್ತೀವಿ. ಈಗ ಬೆಳಿಗ್ಗೆ ಟೈಮ್ ಹಾಲು, ಮೊಟ್ಟೆ, ರಾಗಿ, ಇದು ಸಾಗು, ಆ ರೀತಿ. ಮತ್ತು ಸಂಜೆ ಒಂದು 5 ಗಂಟೆ ಆಗಬೇಕಾದ್ರೆ ಅದಕ್ಕೆ ಅಕ್ಕಿಯನ್ನು ಬೇಯಿಸಿ ಆಮೇಲೆ ಅದಕ್ಕೆ ಮಾಂಸ ಕೊಡ್ತೀವಿ. ಆಮೇಲೆ ಪಿಡಿಗ್ರಿ, ಆಮೇಲೆ ಈ ತರಕಾರಿ ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ಸ್ ಅಂದ್ಕೊಂಡೆಲ್ಲ ಹಾಕಿ ಮಾಡಿಕೊಡ್ತೀವಿ, ಬೇಳೆಕಾಳುಗಳೆಲ್ಲ.
ಓಕೆ, ಇದ್ರ ಫುಡ್ಡೆಲ್ಲ ಹಾಕಿ ಆದಮೇಲೆ ಪುನಃ ಎಕ್ಸಸೈಸ್ ಏನಾದರೂ ಮಾಡ್ತೀರಾ ಅಷ್ಟಕ್ಕೆ? ಈಗ ದಿನಕ್ಕೆ 2 ಸಲ ಎಕ್ಸಸೈಸ್ ನಡೀತದೆ. ಒಂದು ಬೆಳಿಗ್ಗೆ 6:30 to 8 o'clock, ಆಮೇಲೆ ಸಂಜೆ 5 to 6 o'clock ಎಕ್ಸಸೈಸ್ ಮಾಡಿಸ್ತೀವಿ. ಓಕೆ, ಅದಕ್ಕೆ ಎಕ್ಸಸೈಸ್ ಅಂದರೆ ಈಗ ನೀವು ಅಂದರೆ ಒಂದಿನ ಎಕ್ಸಸೈಸ್ ಮಾಡಲಿಲ್ಲ ಅಂದರೆ ಈಗ ನೆಕ್ಸ್ಟಿಗೆ ನಾಳೆಗೆ ಏನಾದರೂ ಸ್ವಲ್ಪ ಅದರ ಡಿಫ್ರೆನ್ಸ್ ಏನಾದರೂ ಬರ್ಬೋದಾ? ಈಗ ಒಂದು 2 ದಿನ ಮಾಡಲೇ ಇಲ್ಲ ಎಕ್ಸಸೈಸ್, ಏನಾದರೂ ಡಿಫ್ರೆನ್ಸ್ ಬರ್ಬೋದು ಅದಕ್ಕೆ? ಈಗ ರೆಗ್ಯುಲರ್ ಆಗಿ ನಾವು ಆಲ್ಮೋಸ್ಟ್ ಎಲ್ಲ ಡೇಸು ಮಾಡ್ತೀವಿ. ವೆರಿ ರೇರ್ ಕೇಸ್, ಸಪೋಸ್ ಈಗ ಯಾವುದೋ ಒಂದು ಕ್ರೈಮ್ ಇದು ಆಯ್ತು ಅಂತ ಹೇಳಿದ್ರೆ ಆ ಟೈಮಲ್ಲಿ ಅಲ್ಲಿ ಹೋಗಿರ್ತದೆ, ಆ ಟೈಮಲ್ಲಿ ಅದು ಸಂಜೆ ಬಂದು ಮಾಡ್ತದೆ. ಈಗ ಅದನ್ನು ಆ ದಿವಸದನ್ನು ಕಂಪಲ್ಸರಿಗೆ ಅದನ್ನು ಸೇರಿಸಿ ಮಾಡೋದು ಅಂತಕೊಂಡು ಆ ರೀತಿ ಪದ್ಧತಿ ಇಲ್ಲ. ಅಂದರೆ ಅದಕ್ಕೆ ಹೆವಿ ಆಗ್ತದೆ, ಅಲ್ಲಿ ಹೊರಗೆ ಹೋಗಿ ಇದು ಕೆಲಸ ಮಾಡ್ಕೊಂಡು ಬಂದಿದೆ. ಎಸ್ ರೆಗ್ಯುಲರ್ ಆ ಶೆಡ್ಯೂಲ್ ಪ್ರಕಾರ ಏನಾಗಬೇಕು ಆ ಟ್ರೈನಿಂಗ್ ಅದು ಮಾಡ್ಕೊಂಡು ಹೋಗ್ತದೆ ರೆಗ್ಯುಲರ್ ಆಗಿ. ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ. This program is sponsored by Pet Hut, Kadri Commercial Complex, Malikatta, Mangalore, Akash Towers, Chilimbi, Mangalore. La 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 la. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಸಚಿನ್ ಲಾರೆನ್ಸ್ ಇದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್, ನಿಮ್ಮ ಈ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ನಾಯಿ ಇದೆ ಸರ್ ಒಟ್ಟಿಗೆ ಟೋಟಲ್ ಆಗಿ? ಟೋಟಲ್ ಅಂತಂದರೆ ಈಗ ನಮಗೆ ನಗರ ಇದು ಸಿಟಿ ಆರ್ಮ್ಡ್ ರಿಸರ್ವ್ ಮಂಗಳೂರು ಘಟಕಕ್ಕೆ 5 ಶ್ವಾನ ಇದೆ ಅಲಾಟ್ ಆಗಿದೆ. ಓಕೆ, ಹಾಗೆ ಎಲ್ಲ ಡಿಸ್ಟಿಕ್ಕಿಗೂ ಇರ್ತದೆ. ಓಕೆ, ಅದೇ ನಾಯಿಗಳನ್ನು ಯೂಸ್ ಮಾಡ್ತಾರೆ. ಓಕೆ, ಎಸ್ ಸರ್. ಈಗ ನಾಯಿಗಳಿಗೆ ಇಷ್ಟು ಟ್ರೈನಿಂಗ್ ಮಾಡಿ ಮತ್ತು ಇಷ್ಟು ಎಕ್ಸಸೈಸ್ ಎಲ್ಲ ಮಾಡಿ ಮತ್ತು ಈ ನಾಯಿಗಳಿಗೆ ಒಂದು ಅಟ್ಯಾಚ್ಮೆಂಟ್ ಇರ್ತದೆ ಕಮಾಂಡರ್ ಜೊತೆ. ಈಗ ಅದಕ್ಕೆ ರಿಟೈರ್ಡ್ ಆದಮೇಲೆ ಅದು ಹೇಗೆ ಮಾಡ್ತೀರಿ ಸರ್? ರಿಟೈರ್ಡ್ ಆದಮೇಲೆ ಅವ್ರ ಕಮಾಂಡರ್ ಜೊತೆಗೆ ಕಳಿಸ್ತೀರಾ ಹೇಗೆ? ಈಗ ರಿಟೈರ್ಡ್ ಆದಮೇಲೆ 2 ಆಪ್ಷನ್ ಇದೆ. ಒಂದು, ಆ ಕಮಾಂಡರ್ ವಿಲ್ಲಿಂಗ್ ಇದ್ದರೆ ಅವನು ಬೇಕಾ ತಗೊಳ್ಬೋದು ವಿತ್ ಪ್ರಯರ್ ಪರ್ಮಿಷನ್. ಅದೇ ರೀತಿ ಒಂದು ವೇಳೆ ಇದು ನೋಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಇದು ಪ್ರಾಣಿ ದಯಾ ಸಂಘ ಅಂತಕೊಂಡು ಕರುಣಾ ಆ್ಯನಿಮಲ್ ಸೆಂಟರ್ ಬ್ಯಾಂಗ್ಳೂರಲ್ಲಿದೆ, ಅಲ್ಲಿ ಕೊಡ್ತೀವಿ. ಓಕೆ, ಈಗ ಒಂದು 2 ದಿನ ಅವ್ರ ಕಮಾಂಡರ್ ಇಲ್ಲಾದರೆ ಹೇಗೆ ನಾಯಿಗಳ ಫೀಲಿಂಗ್ಸ್ ಹೇಗಿರ್ಬೋದು ಸರ್? ತುಂಬಾ ಬೇಜಾರಲ್ಲಿ ಇರ್ಬೋದು ಅಲ್ವಾ? ಹೌದು. ಏನಂತಂದರೆ ಈಗ ಮೆನ್ ಯಾವ ರೀತಿ ಅಂತ ಹೇಳಿದ್ರೆ ಅವರು ರಜೆ ಹೋಗ್ತಾರೆ, ಅದೆಲ್ಲ ಮಾಡ್ತಾರೆ. ಆಗ ಅವರ ಅಸಿಸ್ಟೆಂಟ್ ಹ್ಯಾಂಡ್ಲರ್ ಇರ್ತಾರೆ, ಅವರು ಹ್ಯಾಂಡಲ್ ಮಾಡ್ತಾರೆ. ಮತ್ತು ಒಂದು ವೇಳೆ ಇಬ್ಬರೂ ರಜೆ ಹೋದರೆ ಉಳಿದವರು ಯಾರಲ್ಲಿ ಡಾಗ್ ಸ್ಕ್ವಾಡಲ್ಲಿ ಇರ್ತಾರೆ ಅವರು ಅದರ ಜೊತೆಗೆ ಮಿಂಗಲ್ ಆಗ್ತಾರೆ. ಹಾಗೆ ಅಟ್ಯಾಚ್ಮೆಂಟ್ ಇರ್ತದೆ ಅಲ್ಲಿ ಡಾಗ್ ಸ್ಕ್ವಾಡಲ್ಲಿ ಇದ್ದವರೆ. ಓಕೆ, ಎಸ್ ಸರ್. ನನ್ನೊಂದು ಪ್ರಶ್ನೆ ಏನಂದರೆ, ಈ ಸಾಮಾನ್ಯ ನಾಯಿ, ಈಗ ಬೀದಿ ನಾಯಿ ಇದೆ ಮತ್ತು ನಮ್ಮ ಈ ಪೊಲೀಸ್ ನಾಯಿ. ಈಗ ಪೊಲೀಸ್ ನಾಯಿ ಹಾಗೆ ಒಂದು ಟ್ರೈನಿಂಗ್ ಮಾಡಿ ನಮ್ಮ ಬೀದಿ ನಾಯಿ ಕೂಡ ಟ್ರೈನಿಂಗ್ ಮಾಡ್ಬೋದು ಆ ಥರ ನಿಮಗೆ? ಈಗ ನಾವು ಇದು ಪೊಲೀಸ್ ಶ್ವಾನ ದಳಕ್ಕೆ ತರಬೇಕಾದ್ರೆ ನಾವು ಖಾಲಿ ಈ ಶ್ವಾನವನ್ನು ಮಾತ್ರ ನಾವು ನೋಡಿರೋದಿಲ್ಲ. ಅದಕ್ಕೆ ಅದರ ತಂದೆ ತಾಯಿ ಅಜ್ಜ ಅಜ್ಜಿ ಅಲ್ಲಿ ತನಕದ್ದು ನಾವು ಹಿಸ್ಟ್ರಿ ತಗೊಳ್ತೀವಿ. ಅಷ್ಟು ತಗೊಂಡು ನಾವು ಅದು ಶ್ವಾನ ದಳಕ್ಕೆ ಇನ್ಕ್ಲೂಡ್ ಮಾಡೋದು. ಈಗ ಬೀದಿ ನಾಯಿಗೆ ಟ್ರೈನಿಂಗ್ ಕೊಡ್ಬೋದು, ಆದರೆ ನಾವು ಅದನ್ನು ಡಾಗ್ ಸ್ಕ್ವಾಡ್ಗೆ ತರುವಂಗಿಲ್ಲ, ನಮ್ಮ ಪೊಲೀಸ್ ಇದಕ್ಕೆ ತರುವಂಗಿಲ್ಲ. ಯಾಕೆಂದರೆ ನಮಗೆ ಫುಲ್ ಹಿಸ್ಟ್ರಿ ಬೇಕಾದ್ರೆ. ಎಸ್ ಸರ್. ಈಗ ನಿಮ್ಮ ಈ ಪೊಲೀಸ್ ನಾಯಿಗಳದ್ದು ಕ್ಲೆವರ್ನೆಸ್ ತುಂಬಾ ಇರ್ಬೋದಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅಂದರೆ ನಿಮಗೆ ಒಂದು ಖುಷಿ ಕೂಡ ಕೊಡ್ತದೆ, ತುಂಬಾ ಒಂದು ಯಾವುದಾದ್ರೂ ಕೇಸ್ ಅದರ ರಪಕ ಒಂದು ಏನಾದರೂ ಒಂದು ಸಿಗ್ತದೆ, ಅದರಲ್ಲಿ ಏನು ಹೇಳ್ತೀರಿ ಅದ್ರ ಬಗ್ಗೆ? ತುಂಬಾ ಕ್ಲೆವರ್ನೆಸ್ ಇದ್ದ ಬಗ್ಗೆ ಏನು ಹೇಳ್ತೀರಿ? ಹೌದು. ಈಗಿನ ಇದರಲ್ಲಿ ವಾತಾವರಣದಲ್ಲಿ ಇದು ಆಲ್ಮೋಸ್ಟ್ ಎಲ್ಲ ಇದು ಕೊಟ್ಟಿರ್ತದೆ. ಈಗ ವೆಹಿಕಲ್ ಅದು ಅಂತಕೊಂಡೆಲ್ಲ ಆಗಿ ಒಂದು ಹಂತದ ತನಕ ಅದು ಕ್ಲೂ ಕೊಟ್ಟಿರ್ತದೆ. ಆಮೇಲೆ ಈಗ ವೆಹಿಕಲಲ್ಲಿ ಹೋದ ಮೇಲೆ ಮತ್ತೆ ನಮಗೇನು ಗೊತ್ತಾಗೋದಿಲ್ಲ. ಆಲ್ಮೋಸ್ಟ್ ಎಲ್ಲಿ ಸುತ್ತಮುತ್ತಲಿನವರೇ ಏನಾದರೂ ಮಾಡಿದರೆ ಆಲ್ಮೋಸ್ಟ್ ಅಲ್ಲಿ ನಮಗೆ ಇದು ಹಿಂಟ್ ಸಿಕ್ಕಿರ್ತದೆ. ಓಕೆ, ಈಗ ನೀವು ಒಂದು ಕ್ರೈಮ್ ಆದ ಪ್ಲೇಸಲ್ಲಿ ಈಗ ನೀವು ನಾಯಿದು ಚೈನ್ ಇಟ್ಕೊಳ್ತೀರಾ ಅಲ್ಲ ಬಿಟ್ಬಿಡ್ತೀರಾ? ನಾಯಿದು ಚೈನ್ ಇಟ್ಕೊಂಡಿರ್ತೀವಿ, ಆಲ್ಮೋಸ್ಟ್ ಇಟ್ಕೊಂಡಿರ್ತೀವಿ. ಯಾಕಂದರೆ ಬಿಟ್ಟರೆ ಅದು ಮತ್ತೆ ಅಲ್ಲಿ ಸೇರಿರುವ ಜನ ಅದು ಜಂಗುಳಿ ಅಂತಕೊಂಡು ಇದು ತೊಂದರೆ ಆಗಬಾರ್ದು ಅಂತಕೊಂಡು ಇಟ್ಕೊಂಡು ಹ್ಯಾಂಡ್ಲರು ಅದರ ಜೊತೆಗೆ ಓಡ್ತಾರೆ. ಯಾಕೆಂದರೆ ಈಗ ನಾವು ರೆಗ್ಯುಲರ್ ಟ್ರೈನಿಂಗ್ ಮಾಡಬೇಕಾದ್ರೆ ವಿದ್ ಚೈನ್ ಹಿಡ್ಕೊಂಡೇ ಇದು ಬೆಳಿಗ್ಗೆ ಓಡ್ತಾರೆ. ಯಾಕೆಂದರೆ ಅದು ಹ್ಯಾಂಡ್ಲರು ಟ್ರೈನ್ ಆಗಬೇಕು, ಪ್ಲಸ್ ಇದು ಶ್ವಾನಕ್ಕೂ ಟ್ರೈನಿಂಗ್ ಆಗಬೇಕು. ಶ್ವಾನ ಓಡಿದಾಗೆ ಇವರು ಓಡುವಷ್ಟು ಟ್ರೈನ್ ಆಗಬೇಕು. ಹಾಗೆ ಡೈಲಿ ಒಂದು 5 ಕಿಲೋಮೀಟರ್ಸ್ ಅಂತಕೊಂಡು ನಾವು ಅವರಿಗೆ ಅವ್ರ ಜೊತೆ 5 ಕಿಲೋಮೀಟರ್ಸ್ ಓಡಲೇಬೇಕು ಅಲ್ವಾ? ಸರ್, ಈ ನಾಯಿಗಳಿಗೆ ಸ್ಪೆಷಲಿ ಆಗಿ ಏನಾದರೂ ಫುಡ್ ಹಾಕ್ತಾರೆ ಒಂದು ಕ್ಲೆವರ್ನೆಸ್ ಬಿಲ್ಡ್ ಆಗಲಿಕ್ಕೆ, ಅಲ್ಲಿ ಏನಾಗಲಿ ಯಾವುದಾದ್ರು ಸ್ಪೆಷಲ್ ಫುಡ್ ಯಾವುದಾದ್ರು ಕೊಡ್ತೀರಾ ಅದಕ್ಕೆ? ಆ್ಯಕ್ಚುಲಿ ಅದಕ್ಕೆ ನಾರ್ಮಲ್ ಫುಡ್ಡೇ ಕೊಡ್ತೀವಿ, ಆದರೆ ಅದಕ್ಕೆ ಸ್ಪೆಷಲ್ ಟ್ರೈನಿಂಗ್ ಮಾಡ್ತೀವಿ. ಅದಕ್ಕೆ ಟ್ರೈನಿಂಗ್ ಮಾಡಿರುವ ಕಾರಣ ಅದು ಆ ಕೆಲಸ ಮಾಡ್ತದೆ. ಈಗ ಫುಡ್ಡಿನ ಮೇಲೆ ಡಿಪೆಂಡ್ ಆಗ್ತಾ ಇಲ್ಲ. ಫುಡ್ ಈಗ ನಾವು ಯಾವ ರೀತಿ ತಿಂತೀವಿ, ನಾನ್ ವೆಜ್ ವೆಜ್ ಅಂದ್ಕೊಂಡು ಅದೇ ರೀತಿ ಅದು ಬಿಟ್ಕೊಂಡು ಬೇರೆ ಯಾವ ಸ್ಪೆಷಲ್ ಫುಡ್ ಇಲ್ಲ. ಆದರೆ ಅದಕ್ಕೆ ಕಾಲಕ್ಕೆ ನಾವು ಮೆಡಿಕಲ್ ಅದೆಲ್ಲ ಮಾಡ್ತೀವಿ. ಒನ್ಸ್ ಇನ್ ಇಯರ್ ಇದು ರಕ್ಷರ ಅಂದರೆ ಹುಚ್ಚು ನಿರೋಧಕ ಇದು ಮದ್ದು, ಆಮೇಲೆ ರೆಗ್ಯುಲರ್ ಇಂಟರ್ವಲಲ್ಲಿ ಅದು ಸ್ಟೂಲ್ ಚೆಕ್ ಮಾಡ್ತೀವಿ, ಮಲ ಪರೀಕ್ಷೆ ಅಂತಕೊಂಡು. ಅದೇ ರೀತಿ ಅದಕ್ಕೆ ಡಿವರ್ಮಿಂಗ್
ಅಂದರೆ ಫುಡ್ಡಿಂದ ಕೆಲವೊಮ್ಮೆ ಅದಕ್ಕೆ ಹೊಟ್ಟೆಯಲ್ಲಿ ಹುಳ ಅದಂತ ಆಗ್ತದಲ್ಲ ಅಂಥದ್ದೆಲ್ಲ ಇದು ಮಾಡ್ತೀವಿ. ಮತ್ತು ಎವ್ರಿ ಇಯರ್ ಅದಕ್ಕೆ ನಾವು ಇನ್ಶೂರೆನ್ಸ್ ಅಂತ ಕೊಂಡು ಯಾವ ರೀತಿ ಲೈಫ್ ಇನ್ಶೂರೆನ್ಸ್ ನಮಗಿರ್ತದೆ ಅದೇ ರೀತಿ ಅದಕ್ಕೂ ಇರ್ತದೆ. ಬೈ ಚಾನ್ಸ್ ಬಿಫೋರ್ 10 years ಅಂದರೆ ಈಗ ಅದಕ್ಕೆ ರಿಟೈರ್ಮೆಂಟ್ 10 years ಅಂತ ಕೊಂಡು ನಾವು ಇಟ್ಟಿದ್ದೀವಿ. ಈಗ ಬಿಫೋರ್ 10 years ಅದರದ್ದೇನೋ ಡೆತ್ ಆಯಿತು, ಹಾಗೆ ನಾವು ಇನ್ಶೂರೆನ್ಸ್ ಕ್ಲೇಮ್ ಮಾಡಿ ಅದೇ ಹಣದಲ್ಲಿ ಹೊಸ ಡಾಗ್ ಪರ್ಚೇಸ್ ಮಾಡುವ ಇದು ಪ್ರೊಸೀಜರ್ ಇದೆ ನಮ್ಮಲ್ಲಿ. ಓಕೆ, ಈಗ ರಿಟೈರ್ಮೆಂಟ್ ಹೇಳಿದ್ರಲ್ಲ, ರಿಟೈರ್ಮೆಂಟ್ ಹೇಳುವಾಗ ಈಗ 10 ವರ್ಷದಲ್ಲಿ ಈಗ 9ನೇ ವರ್ಷದಲ್ಲಿ ಬೇರೆ ನಾಯಿಗೆ ಟ್ರೈನಿಂಗ್ ಶುರು ಮಾಡ್ತೀರಾ ಹೇಗೆ? ನಾವು ಪ್ರಪೋಸಲ್ ಕಳಿಸಿರ್ತೀವಿ. ಓಕೆ, ಯಾಕೆಂದರೆ ಇದಕ್ಕೆ ರಿಪ್ಲೇಸ್ಮೆಂಟ್ ಆಗಬೇಕಲ್ಲ. ಓಕೆ, ಹಾಗೆ ನೀವು ಪ್ರಪೋಸಲ್ ಕಳಿಸಿರ್ತೀವಿ, ಇಂಥ ವರ್ಷದಲ್ಲಿ ಇದು ರಿಟೈರ್ಡ್ ಆಗ್ತಾ ಇದೆ, ಅದಕ್ಕೆ ಬದಲಿ ನಾಯಿ ಬೇಕು ಅಂತ. ಓಕೆ, ಆ ಟ್ರೈನಿಂಗ್ ಮಾಡಿ ಮತ್ತೆ ಪುನಃ ಅದೇ ಸೇಮ್ ಕಮಾಂಡರ್ ಹೋಗಲಿಕ್ಕೆ ಇಲ್ವಾ? ಸೇಮ್ ಕಮಾಂಡರ್ ಹೋಗಬಾರ್ದು ಅಂತ ಹೇಳಿನಿಲ್ಲ, ಅವನು ಯಂಗ್ಸ್ಟರ್ ಆಗಿದ್ದರೆ ನಾವು ಕಳಿಸ್ತೀವಿ. ಯಾಕೆಂದರೆ ಈಗ ಕ್ರೈಮಲ್ಲೆಲ್ಲ ಆಲ್ಮೋಸ್ಟ್ ಓಡಬೇಕಾಗ್ತದೆ. ಈಗ ಯಂಗ್ಸ್ಟರ್ ಆದರೆ ಓಡ್ತಾರೆ, ಮತ್ತು ಏಜ್ ಆದವರನ್ನೆಲ್ಲ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದು. ಹೌದು, ಈಗ ಬೆಳಿಗ್ಗೆ ಮತ್ತು ಸಂಜೆ ಒಂದು ಟೈಪ್ ಎಕ್ಸಸೈಸ್ ಎಲ್ಲ ಮಾಡಿ ಇದು ಮಾಡ್ತೀರಾ? ಹೌದು ಸರ್. ಈಗ ನಮ್ಮ ಈ ಪೊಲೀಸ್ ನಾಯಿಗಳು ಅಂದರೆ ರಿಟೈರ್ಡ್ ಆಗೋ ಮುಂಚೆ ತೀರಿ ಹೋದರೆ ಅದು ಯಾವ ಥರ ಇದು ಮಾಡ್ತೀರಿ ಸರ್? ಈಗ ನಮ್ಮ ಇಲಾಖೆಯಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದರೆ, ಈಗ ನಮ್ಮ ಸಿಬ್ಬಂದಿಗಳಾಗಲಿ ಅಧಿಕಾರಿಗಳಾಗಲಿ ನಿವೃತ್ತಿ ಹೊಂದುವ ಮೊದಲು ತೀರಿಕೊಂಡ್ರೆ ಅವರಿಗೆ ಸರ್ಕಾರಿ ಗೌರವವನ್ನು ಕೊಡ್ತೀವಿ. ಅದೇ ರೀತಿ ನಮ್ಮ ಪೊಲೀಸ್ ಶ್ವಾನ ನಿವೃತ್ತಿಯ ಮೊದಲು ತೀರ್ಕೊಂಡ್ರೆ ನಾವು ಎಲ್ಲ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅದನ್ನು ಅಂತಿಮ ನಮನ ಸಲ್ಲಿಸ್ತೀವಿ. ಸರ್, ನಮ್ಮ ಜೊತೆ ಇಷ್ಟು ಹೊತ್ತಿದ್ದು ನಮ್ಮ ಪೊಲೀಸ್ ಡಾಗ್ಗಳದ್ದು ಒಂದು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ರಿ ಸರ್. ನಿಮಗೂ ಕೂಡ ಒಂದು ಧನ್ಯವಾದ ಸರ್, ಮತ್ತು ನಿಮ್ಮ ಅಧಿಕಾರಿಗಳಿಗೆ ಮತ್ತು ನಿಮ್ಮ ಸಿಬ್ಬಂದಿ ವರ್ಗ ಅವ್ರಿಗೂ ಕೂಡ ಧನ್ಯವಾದ ಸರ್. ಈಗ ಲಾಸ್ಟಿಗೆ ಏನು ಹೇಳ್ತೀರಿ ಸರ್? ನಮಗೆ ಈ ಒಂದು ಅವಕಾಶ ಮಾಡಿಕೊಟ್ಟ ನಮ್ಮ ಮೇಲಧಿಕಾರಿಗಳಿಗೆ, ಅದೇ ರೀತಿ ಸ್ಪಂದನ ಟಿವಿಯವರು ನಮ್ಮ ಶ್ವಾನ ದಳದ ಮೇಲೆ ಪ್ರೀತಿ ಇಟ್ಟುಕೊಂಡು ಒಂದು ವೀಕ್ಷಕರಿಗೆ ಒಂದು ಅವಕಾಶ ಮಾಡಿಕೊಟ್ಟ ಸ್ಪಂದನ ಟಿವಿಯವರಿಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ. ಥ್ಯಾಂಕ್ ಯು. Arjun, sit. Arjun, hey. Sit. Stay. Sit. Hey. Arjun, speak. Speak. Over. Over. Arjun, hands up. Hey! Karna, hands up! Karna, stay! Sit! Hands up! Hey! Karna, sit! Karna, sit! Hey! Arjun, up! Arjun, hey! Karna, up! Karna, stay! Karna, up! Karna, stay! Arjun, salute! Salute.
ತೋಜುವೆ Smell. 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 Very good. Very good. No, drop. चुप बोले सचिन ನೋಡಿದ್ರಲ್ಲಿ ವೀಕ್ಷಕರೇ, ಇವತ್ತು ಪೊಲೀಸ್ ಡಾಗ್ ಹೇಗೆ ಟ್ರೈನ್ ಮಾಡ್ತಾರೆ, ಯಾವ ಥರ ಫುಡ್ ಕೊಡ್ತಾರೆ, ಹೀಗೆ ಈ ಥರ ಬೇರೆ ಬೇರೆ ಇನ್ಫಾರ್ಮೇಷನ್ನೆಲ್ಲ ನಮಗೆ ಕೊಟ್ಟಿದ್ದಾರೆ. ಹಾಗೆ ಬೇರೆ ಎಪಿಸೋಡ್ಗೆ ನಾನು ಬರ್ತಾ ಇದ್ದೇನೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾನೆ ಇರಿ ಸ್ಪಂದನ. La 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 la. This program is sponsored by Pet Hut, Kadri Commercial Complex, Malikatta, Mangalore, Akash Towers, Chilimbi, Mangalore.